ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಶ್ರೀಗಳೇ, ನೀವು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ರಿ. ಮಠ, ಮಸೀದಿ ಹಾಗೂ ಚರ್ಚ್ಗಳು ವ್ಯಾಪಾರದ ಕೇಂದ್ರಗಳಾಗಿದ್ದಾವೆ. ಇದರ ಅರ್ಥ ಏನು? ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಮಠ, ಮಸೀದಿ, ಚರ್ಚು, ದರ್ಗಾಗಳು ಅಲ್ಲಿ ಒಂದು ಅಂತಃಕರಣ ಇತ್ತು, ಮಾನವೀಯ ತುಡಿತಗಳಿತ್ತು, ಬಡವರ ಬಗ್ಗೆ ಅನುಕಂಪೆ ಇತ್ತು, ಸೇವಾ ಮನೋಭಾವ ಇತ್ತು. ಹಣ ಗಳಿಸುವ ದಾಹ ಇರಲಿಲ್ಲ, ವ್ಯಾಮೋಹ ಇರಲಿಲ್ಲ. ಸ್ವಾತಂತ್ರ್ಯದ ನಂತರದ ಕಾಲಘಟ್ಟದಲ್ಲಿ ಕ್ರಮೇಣ ಆ ಅಂತಃಕರಣ, ಮಾನವೀಯ ತುಡಿತ, ಸೇವಾ ಮನೋಭಾವ ಕ್ರಮೇಣ ಕಡಿಮೆಯಾಗ್ತಾ ಬಂತು. ಈಗ ಎಲ್ಲರಿಗೂ ಹಣ ಗಳಿಸುವ ಸ್ಪರ್ಧೆಯಲ್ಲಿ ಇದ್ದಾರೆ, ನಾ ಮುಂದು ತಾ ಮುಂದು ಅನ್ನೋ ಹಾಗೆ. ಹಾಗಾಗಿ ಅವೆಲ್ಲ ಒಂದು ರೀತಿ ಮಾರುಕಟ್ಟೆ, ವ್ಯಾಪಾರದ ಕೇಂದ್ರಗಳಾಗಿವೆ ಅಂತ. ಸ್ವಾತಂತ್ರ್ಯ ಪೂರ್ವದಲ್ಲಿ ನೋಡಿ ಮಠಗಳು ನೀವು ಜನರಲೈಸ್ ಮಾಡ್ತಾ ಇದ್ದೀರಿ ಅಂತ ಅನಿಸ್ತಾ ಇಲ್ವೋ ಸ್ವಾಮೀಜಿ? ಒಂದು ಮಠವೋ ಒಂದು ಮಸೀದಿಯೋ ಇದ್ರೆ ನೀವು ಎಲ್ಲರನ್ನ ಸೇರಿಸಿ ಹೇಳಿಕೆ ಕೊಟ್ಟಾಗಿದೆ. ಬಹುಪಾಲು, ನಾನು ಹೇಳೋದು ಬಹುಪಾಲು ಮಠಗಳು, ಯಾರು ಈ ಡೊನೇಷನ್ ಸಂಸ್ಥೆಗಳನ್ನು, ಶೈಕ್ಷಣಿಕ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ, ಯಾರು ವೈಭವದ ಭೋಗ ಜೀವನವನ್ನು ಬದುಕ್ತಿದ್ದಾರೆ, ದರ್ಗಾಗಳಲ್ಲಿರ್ತಕ್ಕಂಥವರು, ಮಠಗಳಲ್ಲಿರ್ತಕ್ಕಂಥವರು, ಚರ್ಚ್ಗಳಲ್ಲಿರ್ತಕ್ಕಂಥವರು, ಅಂದರೆ ಒಂದು ಕಾಲದ ಪ್ರಭಾವಕ್ಕೊಳಗಾಗಿ ಅವರು ಹೇಗೆ ತಮ್ಮ ಹಿಂದಿನ ಸೇವಾ ಮನೋಭಾವದಿಂದ ದೂರ ಆಗ್ತಾ, ತ್ಯಾಗ ಬುದ್ಧಿಯಿಂದ ದೂರ ಆಗ್ತಾ, ಹಣ ಅಧಿಕಾರಕ್ಕೆ ಹತ್ತಿರವಾಗ್ತಾ ಅವರು ತಮ್ಮ ಜೀವನ ವಿಧಾನವನ್ನೇ ಬದಲಾಯಿಸಿಕೊಂಡಿರುವಾಗ ಅದರಿಂದ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಆ ಉಪಕಾರ ಏನು ಮೊದಲು ಆಗ್ತಾ ಇತ್ತು ಅದು ಆಗ್ತಾ ಇಲ್ಲ ಅಂತ. ಈಗ ಹಣ ಮಾಡೋ ಡೊನೇಷನ್ ಸಂಸ್ಥೆಗಳು ಮೊದಲೆಲ್ಲ ಉಚಿತವಾಗಿ ಪ್ರಾಥಮಿಕ ಶಿಕ್ಷಣ ಇವರೇನು ಕೊಡ್ತಾ ಇದ್ದಾರಲ್ಲ, ಆವಾಗ ಅದ್ಭುತವಾದ ಸೇವೆ ಸಲ್ಲಿಸಿದ್ದಾವೆ ಈ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು. ಯಾವಾಗ ವೃತ್ತಿಪರ ಶಿಕ್ಷಣಕ್ಕೆ ಬಂದುಬಿಟ್ವಲ್ಲ, ಆವಾಗ ಅಲ್ಲಿ ಹಣದ ವ್ಯಾಮೋಹಕ್ಕೆ ಬಲಿಯಾದವು ಅಂತಕ್ಕಂಥದ್ದು. ಹಾಗಾಗಿ ಹಣದ ವ್ಯಸನ ಅವರಿಗೆ ಶುರುವಾಯಿತು. ಹಾಗಾಗಿ ಸಾವಿರಾರು ಕೋಟಿ ಆಸ್ತಿ ಇರುವ ಕೆಲವು ಮಠಗಳಿವೆ, ಧಾರ್ಮಿಕ ಸಂಸ್ಥೆಗಳಿವೆ. ಸರ್ಕಾರ ನಿಯಂತ್ರಣ ಮಾಡಿದ್ರೆ ಇದಕ್ಕೆಲ್ಲ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗತ್ತೆ ಅಂತ ಭಾವಿಸ್ತೀರಾ, ಅಥವಾ ಇನ್ನೊಂದು ರೀತಿಯ ಭ್ರಷ್ಟಾಚಾರಕ್ಕೆ ಅದು ಎಡೆ ಮಾಡಿ ಕೊಡೋದಿಲ್ವಾ? ಅಂಥ ಧೈರ್ಯ, ಅಂಥ ಶಕ್ತಿ ಇರುವ ನಾಯಕ, ಅಂಥ ಪಕ್ಷ ನಮ್ಮ ದೇಶದಲ್ಲಿ ಇನ್ನೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಎಸ್ ಸ್ವಾಮೀಜಿ, ಮತ್ತೊಂದು ವಿಚಾರ. ಬಹುಶಃ ಕಳೆದ ಬಾರಿ ಸರ್ಕಾರ ಇನ್ನೊಂದು ವಿವಾದಿತ ನಿರ್ಧಾರವನ್ನು ತೆಗೆದುಕೊಂಡು ಮೌಢ್ಯ ಪ್ರತಿಬಂಧಕ ಕಾಯ್ದೆಯನ್ನು ತರತೀವಿ. ಆ ಸಂದರ್ಭದಲ್ಲೂ ಹೆಚ್ಚಿನವರು ಅದಕ್ಕೆ ವಿರೋಧ ಮಾಡಿದರು. ನೀವು ಮಾತ್ರ ಅದರ ಪರವಾಗಿ ನಿಂತ್ರಿ ಮತ್ತು ಪ್ರತಿಭಟನೆಯನ್ನು ಮಾಡಿದ್ರಿ. ಅದು ಬೇಕು, ರಾಜ್ಯಕ್ಕೆ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಬೇಕು. ಯಾಕಾಗಿ? ನಾನೊಬ್ಬನೇ ಅದು ಬೇಕು ಅಂತ ಹೇಳಿದ್ದಲ್ಲ, ನಾನು ಸಮಾನ ಮನಸ್ಕ ಸ್ವಾಮೀಜಿ, ನೂರಾರು ಜನ ಸ್ವಾಮೀಜಿಗಳ ಸಹಿತ ಆ ಕಾಯ್ದೆಯ ಅಗತ್ಯ ಈ ನಾಡಿಗೆ, ಈ ಸಮಾಜಕ್ಕೆ ಎಷ್ಟಿದೆ ಅಂತ ಹೇಳಿ ಮನವರಿಕೆ ಮಾಡಿಕೊಡುವಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡ್ವಿ. ಈ ನಾಡಿನ ನೂರಾರು ಜನ ಚಿಂತಕರು, ಬುದ್ಧಿಜೀವಿಗಳು, ಹೋರಾಟಗಾರರು ಕೂಡ ಅದಕ್ಕೆ ಶ್ರಮ ಪಟ್ಟಿದ್ದಾರೆ ಅಂತ. ಇಲ್ಲಿ ಏನು ಅಂತ ಹೇಳಿದರೆ, ಈಗ ಯಾವುದೇ ಮೂಢನಂಬಿಕೆ, ಯಾವುದೇ ಒಂದು ಧರ್ಮಕ್ಕೆ ಅದು ಲಾಭವನ್ನು ತರೋದಿಲ್ಲ, ಒಂದು ಸಮಾಜಕ್ಕೂ ಅದು ಲಾಭವನ್ನು ತರೋದಿಲ್ಲ, ಉಪಯುಕ್ತ ಆಗೋದಿಲ್ಲ. ಮೂಢನಂಬಿಕೆ ಅಂತಕ್ಕಂಥದ್ದು ಒಂದು ಧರ್ಮಕ್ಕೂ ಹಾನಿ ಮಾಡುತ್ತೆ, ಸಮಾಜದ ಸ್ವಾಸ್ಥ್ಯವನ್ನೂ ಹಾಳು ಮಾಡುತ್ತೆ. ಸ್ವಾಮೀಜಿ, ಅಂದರೆ ಇಲ್ಲಿ ಒಂದು ಚಿಕ್ಕದ ಒಂದು ಕ್ಲಾರಿಫಿಕೇಶನ್. ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿದ್ದಂಥ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಏನಿದೆ, ನ್ಯಾಷನಲ್ ಲಾ ಸ್ಕೂಲ್ ಕೊಟ್ಟಿರುವಂಥ ವಿಚಾರ, ಅದನ್ನು ಒಪ್ತೀರಾ ನೀವು? ನ್ಯಾಷನಲ್ ಲಾ ಸ್ಕೂಲ್ ಸರ್ಕಾರಕ್ಕೆ ಕೊಟ್ಟಿರುವಂಥ ವರದಿಯ ಪ್ರಕಾರ ಆ ರೀತಿಯೇ ಆಗಬೇಕು ಅಂತ ಭಾವಿಸ್ತೀರಾ? ರಾಷ್ಟ್ರೀಯ ಕಾನೂನು ಶಾಲೆ ಕೊಟ್ಟಿರುವ ಇದರಲ್ಲಿ ಎರಡು ಭಾಗಗಳಿವೆ. ಕರಡಿನ ಭಾಗ ಬೇರೆ, ಕಾಯ್ದೆಯಾಗಿ ರೂಪುಗೊಳ್ಳಬೇಕಾದಂಥ ಕರಡು ಬೇರೆ ಇದೆ, ಪೀಠಿಕೆ ಬೇರೆ ಇದೆ ಒಂದು. ಆಮೇಲೆ ಧಾರವಾಡದ ಇದನ್ನು ನಾನು ನೋಡಿದ್ದೇನೆ, ಎರಡೂ ಕರಡನ್ನು ನೋಡಿದ್ದೇನೆ. ಎರಡಕ್ಕೂ ಅಂಥ ವ್ಯತ್ಯಾಸ ಇಲ್ಲ. ಎರಡೂ ಕೂಡ ಬಹುಪಾಲು ಅಂಶಗಳಲ್ಲಿ ಒಂದೇ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಕಾನೂನು ವಿಶ್ವವಿದ್ಯಾನಿಲಯ ಕೊಟ್ಟಂಥ ಆ ಪ್ರಸ್ತಾವನೆ ಏನಿತ್ತಲ್ಲ, ಪೀಠಿಕೆ ಇದೆಯಲ್ಲ, ಆ ಪೀಠಿಕೆಯೇ ಕಾನೂನಾಗುತ್ತಂತ ಬಹಳ ಜನ ತಪ್ಪು ತಿಳುವಳಿಕೆಯಿಂದ ಅದರ ಬಗ್ಗೆ ಆತಂಕಕ್ಕೊಳಗಾಗಿ ಅಪಪ್ರಚಾರ ಮಾಡಲಿಕ್ಕೆ ಅವರು ಮುಂದಾದರು. ಪೀಠಿಕೆ ಅದು ಕಾನೂನಿನ ಆಗ್ತಕ್ಕಂಥ ವಿಚಾರ ಅಲ್ಲ, ಕಾನೂನು ಆಗುವಂಥ ಬೇರೆ ವಿಚಾರಗಳೇ ಕರಡಿನಲ್ಲಿವೆ. ಅದು ಆ ಕರಡು ನಿರ್ವಿವಾದವಾಗಿ ಖಂಡಿತ ಕಾನೂನು ಜನರ ನಂಬಿಕೆಯ ಮೇಲೆ ಸರ್ಕಾರ ಹಸ್ತಕ್ಷೇಪ ಮಾಡುವಂಥದ್ದು ಸರಿಯಾ? ಅದು ಬ್ರಿಟಿಷ್ ಆಡಳಿತ ಆಗೋದಿಲ್ವಾ? ಇದು ಬ್ರಿಟಿಷರು ಆಡಳಿತ,
ಕಾಂಗ್ರೆಸ್ ಆಡಳಿತ, JDS ಆಡಳಿತ, BJP ಆಡಳಿತದ ಪ್ರಶ್ನೆ ಅಲ್ಲ. ಒಂದು ನಾಗರಿಕ ಸಮಾಜದ ಸ್ವಾಸ್ಥ್ಯದ ಪ್ರಶ್ನೆ, ಅದರ ಭವಿಷ್ಯದ ಪ್ರಶ್ನೆ. ಹಾಗಾಗಿ ನಾನು ಹೇಳೋದು, ಸಮಾಜಕ್ಕೆ ಹಾನಿಕರವಾದ, ಮಾನವ ಘನತೆಗೆ ಕುಂದು ತರ್ತಕ್ಕಂಥ, ಹಿಂಸಾತ್ಮಕ, ವಂಚನೆಯ, ತಾರತಮ್ಯದ, ಮೇಲು ಕೀಳಿನ ಏನೇನೋ ಕೆಲವಿದೆ. ಈಗ ಮಾಟ ಮದ್ದು ಯಾರಿಗೆ ಬೇಕಾಗಿದೆ? ಸ್ವಾಮೀಜಿ, ಅಂದ್ರೆ ಆ ಒಂದು ವಿಚಾರವನ್ನು ಗಮನಿಸೋದಾದ್ರೆ, ಕರಾವಳಿ ಭಾಗದಲ್ಲಿ ಇಲ್ಲಿನ ಜನ ಅನುಸರಿಸುವಂತ ದೈವಾರಾಧನೆ ಕೂಡ ಮೂಢನಂಬಿಕೆಯಲ್ಲಿ ಬರುತ್ತೆ. ಅದನ್ನು ಒಪ್ತೀರಾ ನೀವು? ದೈವಾರಾಧನೆಯನ್ನು ಕೂಡ ನಿಷೇಧ ಮಾಡಬೇಕು ರಾಜ್ಯದಲ್ಲಿ ಅಂತ. ಈಗ ಮೂಲ ನಂಬಿಕೆ ಬೇರೆ, ಮೂಢನಂಬಿಕೆ ಬೇರೆ. ದೇವರ ನಂಬಿಕೆಯನ್ನು ತಪ್ಪು ಅಂತ ಹೇಳಿ ಯಾವ ವರದಿಗಳು ಹೇಳಲ್ಲ, ಯಾವ ಜ್ಞಾನಿಗಳು ಹೇಳಲ್ಲ. ದೇವರು ಅನ್ನೋದು ಒಂದು ಮೂಲ ನಂಬಿಕೆ, ಅದು ಧರ್ಮ ಅನ್ನೋದು ಒಂದು ಮೂಲ ನಂಬಿಕೆ. ಆದರೆ ದೇವರ ಹೆಸರಿನಲ್ಲಿ ಶೋಷಣೆ ಬೇಡ ಅಂತ ಹೇಳ್ತಿರೋದು, ಧರ್ಮದ ಹೆಸರಿನಲ್ಲಿ ಸುಲಿಗೆ ಬೇಡ ಅಂತ ಹೇಳ್ತಿದ್ದೀವಿ. ದೇವರ ಭಾವನೆ ಬೇಡ ಅಂತಲ್ಲ, ದೇವರ ನಂಬಿಕೆ ಮನುಷ್ಯನಿಗೆ ತುಂಬ ಅಗತ್ಯ, ಖಂಡಿತ ಬೇಕು. ದೇವರು ಒಂದು ಮಾನವ ಕುಲಕ್ಕೆ ಒಂದು ಶಕ್ತಿ, ಒಂದು ಸಾಂತ್ವನ, ಒಂದು ಧೈರ್ಯ, ಒಂದು ಭರವಸೆ. ದೇವರಿಗೆ ಪರ್ಯಾಯವಾಗಿ ಈ ಜಗತ್ತಲ್ಲಿ ಏನೂ ಇರಕ್ಕೆ ಸಾಧ್ಯ ಇಲ್ಲ. ಆದರೆ ಆ ದೇವರ ಹೆಸರಿನಲ್ಲಿ ಮುಗ್ಧರ ಶೋಷಣೆ ಮಾಡಬೇಡಿ. ಜನರ ಆತಂಕ ಏನು ಅಂತ ಹೇಳಿದ್ರೆ, ಇಲ್ಲಿ ನಾನು ಕರಾವಳಿಯ ಭಾಗಕ್ಕೆ ಸೀಮಿತವಾಗಿ ಮಾತಾಡ್ತೀನಿ. ಮೌಢ್ಯ ಪ್ರತಿಬಂಧಕ ಕಾಯ್ದೆ ಬಂದ್ರೆ ನಮ್ಮ ದೈವಾರಾಧನೆ ನಿಂತು ಹೋಗುತ್ತೆ, ದೈವಾರಾಧನೆಗೆ ಕೊಡಲಿ ಏಟು ಬೀಳುತ್ತೆ. ಕೆಲವರು ಅದನ್ನು ಸಮಾಜವನ್ನು ದಾರಿ ತಪ್ಪಿಸುವ ಪ್ರಯತ್ನಗಳನ್ನು ಮಾಡಿದಾಗ ಹುಟ್ಟಿಕೊಂಡಂಥ ಆತಂಕ. ಇಲ್ಲಿನ ಮೂಲ ನಿವಾಸಿಗಳ ಸಂಸ್ಕೃತಿ ಅದು, ಅದರ ಮೇಲೆ ಸರ್ಕಾರ ನಿಯಂತ್ರಣ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದು ತಪ್ಪು ಕಲ್ಪನೆ. ಯಾರ ನಂಬಿಕೆಯನ್ನು ಕೂಡ, ಯಾರ ವಿಶ್ವಾಸವನ್ನು ಕೂಡ ಹಾನಿ ಮಾಡುವ ಉದ್ದೇಶ ಆ ಕಾನೂನಿನಲ್ಲಿ ಇಲ್ಲ. ಕೇವಲ ಶೋಷಣೆ, ವಂಚನೆ ಮಾಡಿ ಜನರನ್ನು ದಾರಿ ತಪ್ಪಿಸುವಂಥ ಪಟ್ಟಭದ್ರ ಹಿತಾಸಕ್ತಿಗಳು ಅಥವಾ ಅಜ್ಞಾನದಿಂದ ಮಾಡುವ ಆಚರಣೆಗಳ ವಿರುದ್ಧ ಆ ಕಾಯ್ದೆ ಇತ್ತು. ಅಂದ್ರೆ ಆ ಕಾಯ್ದೆ ಬಂದ್ರೆ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಪೆಟ್ಟಾಗೋದು, ಉಳಿದ ಧರ್ಮಗಳಿಗೆ ಇದರಿಂದ ಸಮಸ್ಯೆ ಆಗೋದಿಲ್ಲ ಅನ್ನುವಂತ ಒಂದು ವಿಚಾರ ಇದೆ. ಇಲ್ಲ, ಅದು ಕೂಡ ಉಳಿದ ಧರ್ಮದಲ್ಲಿ ಆಚರಣೆಯಲ್ಲಿ ಇರುವಂತ ಮೂಢನಂಬಿಕೆಗಳ ಬಗ್ಗೆ ಮಾತನಾಡೋದಿಲ್ಲ. ಮಾಟ ಮದ್ದು ಎಲ್ಲಿ ಮಾಡಲ್ಲ, ಎಲ್ಲ ಧರ್ಮಗಳಲ್ಲೂ ಮಾಡುವ ಜನ ಇದ್ದಾರೆ. ಬಲಿ ಕೊಡೋದು ಬೇರೆ ಬೇರೆ ಧರ್ಮಗಳ ಇದರಲ್ಲೂ ಇದ್ದಾರೆ. ಹಾಗಾಗಿ ಅದು ಒಂದೇ ಧರ್ಮಕ್ಕೆ ಸೀಮಿತ, ಉಳಿದ ಧರ್ಮ ಬಗ್ಗೆ ಅದು ಏನು ಯೋಚನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರಲ್ಲ, ಅದು ಕೂಡ ಒಂದು ಮತೀಯ ಹಿನ್ನೆಲೆಯಲ್ಲಿ ಬಂದಂಥ ಒಂದು ಆರೋಪ ಅಷ್ಟೇ. ಮೂಢನಂಬಿಕೆ ಅಂದರೆ ಯಾವುದೇ ಧರ್ಮದಲ್ಲಿನ ಶೋಷಣೆಗೆ ಮೂಲವಾದ ಮೂಢನಂಬಿಕೆ, ಅಜ್ಞಾನದ ಮೂಲವಾದ ಮೂಢನಂಬಿಕೆ ಇದ್ದರೆ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಸೊ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಬೇಕು ಅಂತ ಇವತ್ತಿಗೂ ಆಗ್ರಹಿಸ್ತೀರಿ ನೀವು? ಈಗಲೂ ಆಗ್ರಹಿಸ್ತೇನೆ ನಾನು. ನ್ಯಾಷನಲ್ ಲಾ ಸ್ಕೂಲ್ ಕೊಟ್ಟಿರುವಂಥದ್ದೇ ಬೇಕು. ಇಲ್ಲ, ನ್ಯಾಷನಲ್ ಲಾ ಸ್ಕೂಲ್ ಕೊಟ್ಟಿರೋದನ್ನ ಪ್ರಶ್ನೆ ಬರಲ್ಲ ಅಲ್ಲಿ. ಅವ್ರು 2 ಕೊಟ್ಟಿದ್ದಾರೆ. ನಾವಿನ್ನೂ ಎಷ್ಟು ಚರ್ಚೆ ಮಾಡಿದ್ದೀವಿ. ನೀವು ರಾಜ್ಯ ಮಟ್ಟದ ಕಮಿಟಿ ಮಾಡಿ, ಒಂದು ಸಲಹಾ ಸಮಿತಿ ಮಾಡಿ, ಅವ್ರ ಸಲಹೆಗಳನ್ನು ತೆಗೆದುಕೊಳ್ಳಿ, ಆ ಕರಡು ಕೊಟ್ಟಿರೋದಲ್ಲಿ ಪರಿಷ್ಕಾರ ಮಾಡಿ, ಅದರಲ್ಲಿ ಬಿಟ್ಟೋಗಿರೋದನ್ನು ಸೇರಿಸಿ, ಕೆಲವು ತೆಗಿಬೇಕಾಗಿದೆ ಅದನ್ನು ತೆಗಿರಿ. ನಾವು ಎಷ್ಟೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದೆಲ್ಲ ಸರಿಪಡಿಸಿಕೊಂಡು, ನ್ಯೂನ್ಯತೆಗಳನ್ನು, ದೋಷಗಳನ್ನು ಸರಿಪಡಿಸಿಕೊಂಡು ನಮ್ಮ ಜನಗಳನ್ನು ಆ ಶೋಷಣೆಯಿಂದ ಮುಕ್ತರನ್ನಾಗಿ ಮಾಡಲಿಕ್ಕೆ ಒಂದು ಕಾನೂನು ಬೇಕು ಅನ್ನೋದು ಮಾತ್ರ ನಿಜ. ಎಸ್, ನಿಡುಮಾಮಿಡಿ ಸ್ವಾಮೀಜಿಯವರು ಬ್ರಾಹ್ಮಣರ ವಿರೋಧಿ, ಹೌದಾ? ಈಗ ಬ್ರಾಹ್ಮಣರನ್ನು ಕೇಳಿದರೆ ಬ್ರಾಹ್ಮಣರು ವಿರೋಧಿ ಅಂತಾರೆ. ನಮ್ಮ ಲಿಂಗಾಯತರನ್ನ ಕೇಳಿ ಅವ್ರು ಲಿಂಗಾಯತರ ವಿರೋಧಿ ಅಂತಾರೆ. ಬೇರೆಯವ್ರನ್ನ ಕೇಳಿ ಇಲ್ಲ ರೀ ಅವ್ರ ಮೇಲ್ವರ್ಗದ ವಿರೋಧಿ ಅಂತ ಹೇಳ್ತಾರೆ. ಈಗ ಯಾರಿಗೆ ಹೇಗೆ ನಾನು ವಿರೋಧಿ, ಅವ್ರು ಹೇಗೆ ನನ್ನನ್ನು ಭಾವಿಸ್ತಾ ಇದ್ದಾರೆ ಅವ್ರಿಗೆ ಹಾಗೆ ಕಾಣ್ತಿದ್ದೀನಿ. ಯಾವುದೇ ಜಾತಿಯನ್ನಾಗಲಿ, ಯಾವುದೇ ಧರ್ಮವನ್ನಾಗಲಿ ನಾನು ವಿರೋಧಿಸಲಿಕ್ಕೆ, ಅಸಹನೆಯಿಂದ ಕಾಣಲಿಕ್ಕೆ ನನಗೆ ಕಾರಣಗಳೇ ಇಲ್ಲ. ಪೇಜಾವರ ಸ್ವಾಮೀಜಿಯವರ ಜೊತೆಗೆ ನಿಮಗೆ ಏನು ಸಮಸ್ಯೆ? ಪೇಜಾವರ ಸ್ವಾಮೀಜಿಗಳು ಮಾತಾಡ್ತಾರೆ ನಿಮ್ಮ ವಿರುದ್ಧ, ನೀವು ಅವರ ವಿರುದ್ಧ ಮಾತಾಡ್ತೀರಿ, ಏನು ಸಮಸ್ಯೆ? ಬಹುಶಃ ಇದು ವಿರುದ್ಧ ಅನ್ನೋದಕ್ಕಿಂತ ಅಭಿಪ್ರಾಯ ಭೇದ ಅನ್ನಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಥರ ಈಗ ಪೇಜಾವರ ಶ್ರೀಗಳಿಗೂ ನನಗೂ ತಾತ್ವಿಕವಾದ ಅನೇಕ ಭಿನ್ನಾಭಿಪ್ರಾಯಗಳಿವೆ. ನನಗೆ ತಿಳುವಳಿಕೆ ಬಂದಾಗಿನಿಂದಲೂ ಕೂಡ ಈ ಪೀಠಕ್ಕೆ ಬರುವುದಕ್ಕಿಂತ ಹಿಂದೆಯೇ 3 ದಶಕಗಳ ಹಿಂದೆಯೇ ನಾನು ಪೇಜಾವರ ಶ್ರೀಗಳ ಅವರು ಒಂದು ಪರ್ಯಾಯ ಪೀಠದಲ್ಲಿ ಚಿನ್ನದ ರಥ ಮಾಡಿಸುವ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಾನು ಪ್ರತಿಭಟನೆ ಮಾಡಿದ್ದೆ 3 ದಶಕಗಳ ಹಿಂದೆ. ಹಾಗಾಗಿ ನನಗೆ ತಾತ್ವಿಕ ಭಿನ್ನಾಭಿಪ್ರಾಯ ಅವ್ರ ಬಗ್ಗೆ ಇರೋದು ನಿಜ. ಆದರೆ ವ್ಯಕ್ತಿಗತವಾಗಿ ನನಗೆ ಅವ್ರ ಬಗ್ಗೆ ಯಾವುದೇ
ಆ ಅಸಹನೆ, ಅಗೌರವ ಖಂಡಿತ ಇಲ್ಲ. ಸ್ವತಃ ಅವರೇ ಹೇಳಿದ್ರು, ನಿಡುಮಾಮಿಡಿ ಸ್ವಾಮೀಜಿಗಳು ನನ್ನ ವಿರುದ್ಧ ದ್ವಂದ್ವ ನೀತಿ ಇದೆ ನನಗೆ ಅಂತ ಹೇಳ್ತಾರೆ. ಅವ್ರು ದ್ವಂದ್ವಾಚಾರ್ಯ ಅಂತ ಸಮಾಜ ನಾನು ವಿರೋಧಿ ಅಂತ ಕರೆದಿದ್ದೆ. ಹೇಳ್ತಾರೆ. ನನ್ನ ಬಗ್ಗೆ ಈ ರೀತಿ ಹೇಳ್ತಾ ಬರ್ತಾರೆ, ಹೋದಲ್ಲೆಲ್ಲ ವೇದಿಕೆಗಳಲ್ಲಿ ನನ್ನ ಬಗ್ಗೆ ಮಾತನಾಡ್ತಾರೆ. ಇಲ್ಲ, ನಾನು ಯಾಕೆ ಅವ್ರಿಗೆ ಹೋದಲ್ಲೆಲ್ಲ ನಾನು ಯಾಕೆ ಇದು ಮಾಡಲಿ? ಹಾಗೆ ನೋಡಿದರೆ ನಾನು ಹಾಗೆ ಮಾಡಲಿಕ್ಕೆ ಹೋದರೆ 360 ಕಾಲವೂ ಪೇಜಾವರ ಶ್ರೀಗಳನ್ನು ಬೈತಾ ಇದ್ದೀನೇನೋ, ದೂಷಿಸ್ತಾ ಇದ್ದೀನೇನೋ ಅಂತ ಯಾರೋ ಕೆಲವರು ತಪ್ಪು ತಿಳುವಳಿಕೆಗೆ ಒಳಗಾಗಿದ್ದಾರೆ. ಆದರೆ ನಾನು ಹೇಳೋದು, ನಮ್ಮ ನಾಡಿನ ಹಿರಿಯ ಯತಿಗಳಲ್ಲಿ ಪೇಜಾವರ ಶ್ರೀಗಳು ಒಬ್ಬರು. ಆದರೆ ಅವರ ನಿಲುವುಗಳು ಈಗಲೂ ಕೂಡ ದ್ವಂದ್ವ. ಅವರು ಕೊಡುವ ಪ್ರತಿಯೊಂದು ಹೇಳಿಕೆಗಳಲ್ಲೂ ಕೂಡ ಒಂದು ಇಬ್ಬಂದಿತನ ಇರ್ತದೆ ಅಂತಕ್ಕಂಥದ್ದು. ಅವರು ಸರಳವಾಗಿ, ಸ್ಪಷ್ಟವಾಗಿ, ಮನಸ್ಸು ಬಿಚ್ಚಿ ತಮ್ಮ ನಿಲುವು ಇಂಥದ್ದು ಅಂತ ಅವ್ರು ಯಾವತ್ತೂ ಹೇಳಿಯೇ ಇಲ್ಲ. ನೀವು ಯಾವತ್ತೂ ಹೇಳಿಲ್ಲ. ಅವರು ನಾನು ಒಬ್ಬನೇ ಸರಿ ಅಂತ ತಿಳ್ಕೊಂಡಿದ್ದೀರಾ? ಹಾಗಾದ್ರೆ ಅದ್ರ ಅಗತ್ಯ ಸರಿ ಇಲ್ಲ, ಉಳಿದವರು ಮಠದ ಸ್ವಾಮೀಜಿಗಳು ಸರಿ ಇಲ್ಲ. ನೋಡಿ, ಯಾರ್ಯಾರನ್ನೂ ಎಳ್ಕೊಂಡು ಬರಬೇಡಿ. ಇದು ಸರಿ ತಪ್ಪುಗಳ ಪ್ರಶ್ನೆ ಇಲ್ಲ. ಯಾರೊಂದಿಗಾದರೂ ನನ್ನ ತಕರಾರು ಇದ್ದರೆ ಅದು ತಾತ್ವಿಕ ಭಿನ್ನಾಭಿಪ್ರಾಯ ಅಂತ ನಾನು ಹೇಳ್ತಾ ಇದ್ದೀನಿ. ವ್ಯಕ್ತಿಗತವಾಗಿ ಯಾರೊಬ್ಬರ ಬಗ್ಗೆಯೂ ನನಗಿರಲಿಕ್ಕೆ ಕಾರಣ ಇಲ್ಲ, ಅದರ ಅಗತ್ಯ ನನಗಿಲ್ಲ. ನಾನು ಹೇಳೋದು, ಈಗ ಪೇಜಾವರ ಶ್ರೀಗಳು ಹೇಳಿಕೆಗಳೆಲ್ಲ ಕೊಡ್ತಿರ್ತಾರೆ, ನಾನು ಓದ್ತಾನೆ ಇರ್ತೀನಿ, ಅದನ್ನ ಎತ್ತಿಡ್ತೀನಿ. ನಾನು ಪ್ರಶ್ನೆ ಕೇಳಬೇಕಾದ ಪ್ರಸಂಗ ಬಂದಾಗ ನಾನು ಸ್ವಾಮೀಜಿಯವರೇ ತಾವು ಇಂಥ ಸಂದರ್ಭದಲ್ಲಿ ಹೀಗೆ ಹೇಳಿದ್ರಿ, ಈಗ ಹೇಳ್ತಿದ್ದೀರಿ. ಪೇಜಾವರ ಶ್ರೀಗಳು ಅವರಿಗೆ ಒಳ್ಳೆ ಮನಸ್ಸಿದೆ, ಆದರೆ ಅವರಿಗೆ ಅಳುಕು ಭಾಳ ಅಳ್ಳೆದೆ ಅವ್ರದ್ದು. ಅವರು ಮನಸ್ಸು ಮಾಡಿದರೆ, ಧೈರ್ಯ ಮಾಡಿದರೆ ಎಂಥ ಪರಿವರ್ತನೆ ತರ್ಬೋದು ಗುರುತಾ, ಎಂಥ ಶಕ್ತಿ ಇದೆ ಪೇಜಾವರ ಶ್ರೀಗಳಿಗೆ. ನೋಡಿ, ನಾವು ಅಡ್ಡಪಲ್ಲಕ್ಕಿ ವಿಚಾರ ಹೋರಾಟ ಮಾಡಿದಾಗ ನಮಗೆ ಪಂಚಪೀಠದವರು ಸ್ಪಂದಿಸಲಿಲ್ಲ. ನಮಗೆ ಮೊದಲು ಸ್ಪಂದಿಸಿದ್ದು ಪೇಜಾವರ ಶ್ರೀಗಳು. ಅವರಿಗೆ ಸ್ಪಂದಿಸುವ ಗುಣ ಇದೆ, ಪರಿವರ್ತನೆ ಆಗಬೇಕಂತ ಎಲ್ಲೋ ಒಳಗಡೆ ಆಶಯ ಇದೆ, ಅವರಿಗೆ ಸುಧಾರಣೆ ಆಗಬೇಕು ಅಂತ ಇದೆ. ಆದರೆ ಅವರೇ ಧೈರ್ಯವಾಗಿ ಮುಂದಾಗಲ್ಲ. ಅದು ನನ್ನ ತಕರಾರು. ಇಲ್ಲಿ ಮಡೆ ಸ್ನಾನದ ವಿಚಾರದಲ್ಲಿ ಅವರೊಂದು ಪ್ರೆಸ್ ಮೀಟ್ ಮಾಡಿ ಮಾತನಾಡಿದ್ರು. ಮಡೆ ಸ್ನಾನಕ್ಕೆ ನಾನು ಪ್ರಸ್ತಾವನೆ ಕೊಟ್ಟಿದ್ರೆ ಎಡೆ ಸ್ನಾನ ಮಾಡ್ಕೊಳ್ಳಿ, ಕೋರ್ಟ್ ಕೂಡ ಒಪ್ಪಿತ್ತು. ಆದರೆ ನಿಡುಮಾಡಿ ಸ್ವಾಮೀಜಿ ಮಾತ್ರ ಅದಕ್ಕೆ ವಿರುದ್ಧ ಮಾಡಿದ್ರು. ಯಾಕಾಗಿ ಮಾಡಿದ್ರಿ? ಅದು ನಾನೊಬ್ಬನೇ ಪ್ರಶ್ನೆ ಅಲ್ಲ, ಈ ನಾಡಿನ ಸಾವಿರ ಜನ ಪ್ರಜ್ಞಾವಂತರೆಲ್ಲರೂ ಕೂಡ ಅದನ್ನ ಒಪ್ಪಲಿಲ್ಲ. ಎಡೆ ಸ್ನಾನಕ್ಕೆ ಯಾಕೆ ನೀವು ಫೋನ್ ಮಾಡಿ ಅಭಿನಂದನೆಗೆ ಹೇಳಿದ್ರಂತೆ ಫಸ್ಟಿಗೆ? ಒಳ್ಳೆ ಪ್ರಸ್ತಾವನೆ ಅದು, ಆ ಎಡೆ ಸ್ನಾನ. ಅವ್ರು ಪ್ರೆಸ್ ಮೀಟ್ ಅಲ್ಲಿ ಕೊಟ್ಟಿರುವಂತ ಹೇಳಿಕೆ. ಇಲ್ಲ, ನನಗೆ ಅದು ನೆನಪಿಲ್ಲ. ಫೋನ್ ಮಾಡಿ ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇಲ್ಲ, ಆ ನಂತರ ಅವ್ರು ಉಲ್ಟಾ ಹೊಡೆದ್ರು. ಇಲ್ಲ, ಹಾಗಲ್ಲ. ಬಹುಶಃ ಅವರು ಮರ್ತಿರ್ಬೇಕು. ನನಗನ್ಸೋದೇನು ಅಂದರೆ, ಅವರ ಪ್ರಯತ್ನಶೀಲತೆಯನ್ನು ಅಭಿನಂದಿಸಿದ್ದೀನಿ, ಅವರ ಪ್ರಸ್ತಾವನೆಯನ್ನು ನಾನು ಅಭಿನಂದಿಸಿದ್ದೀನಿ ಅಂತ ಅಂದ್ಕೋಬಾರ್ದು. ಅವರು ಏನು ಸಂಧಾನ ಮಾಡಿದರು ಅದನ್ನು ನಾನು ಅಭಿನಂದಿಸಲೇಬೇಕು. ಒಬ್ಬರು ಹಿರಿಯರಾಗಿ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದನ್ನು ನಾನು ಆಗಲೂ ಅಭಿನಂದಿಸಿದ್ದೀನಿ, ಈಗಲೂ ಅಭಿನಂದಿಸ್ತೀನಿ. ಆದರೆ ಅವರ ಸಲಹೆಯನ್ನು ನಾನು ಒಪ್ಪಿದ್ದೀನಿ ಅಂತ ಅದರ ಅರ್ಥ. ಅವರು ಹೇಳಿದ್ದು ನನಗೆ ಅವ್ರು ಫೋನ್ ಮಾಡಿ ಕಂಗ್ರಾಚುಲೇಟ್ ಮಾಡಿದ್ರು, ಹೇಳಿರಬಹುದು. ಆದರೆ ಏಕಾಏಕಿ ಅವರು ಉಲ್ಟಾ ಹೊಡೆದ್ರು, ನನಗೆ ಸ್ನಾನವೂ ಬೇಡ ಅಂತ ಹೇಳಿದ್ರು. ಪೇಜಾವರ ಶ್ರೀಗಳೊಂದಿಗೆ ನೇರವಾಗಿ ಮುಖಾಮುಖಿ ಒಳಗಡೆ ಆ ವಿಷಯ ಚರ್ಚೆಯಾಗಿದೆ. ಆಗಲೂ ಕೂಡ ನಾನು ಅದನ್ನು ಅವ್ರಿಗೆ ಪ್ರಸ್ತಾಪ ಮಾಡಿದ್ದೀನಿ. ನಂದು ಮಡೆ ಸ್ನಾನದ ಬದಲಿಗೆ ಇನ್ನೊಂದು ನಂಬಿಕೆ ಬೇಕೇ ಬೇಕು ಅಂತ ಯಾಕೆ ಹಠ ಮಾಡ್ತೀರಿ? ಎಡೆ ಸ್ನಾನ ಅನ್ನೋದು ಏನದು? ದೇವರಿಗೆ ಅರ್ಪಿಸಿದ ನೈವೇದ್ಯದ ಮೇಲೆ ಜನಗಳು ಉರುಳಾಡಬೇಕು ಅಂತ ನೀವು ಹೇಳ್ತಿದ್ದೀರಿ. ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ನಾವು ಪವಿತ್ರವಾಗಿ ನೋಡ್ತೀವಿ, ಹೊಟ್ಟೆ ಒಳಗೆ ಕಣ್ಣಿಗೆ ಹೊತ್ಕೊಂಡು ಹೊಟ್ಟೆ ಒಳಗೆ ತಗೊಳ್ತೀವಿ ನಾವು. ಆ ಥರದ ಒಂದು ಪವಿತ್ರ ವಸ್ತುವನ್ನು ನೀವು ನೆಲದ ಮೇಲೆ ಹಾಕಿ ಉರುಳಾಡಿಸಿದರೆ ಅಪವಿತ್ರ ಆಗಲ್ವಾ? ಇದು ಪ್ರಸಾದ ತತ್ವಕ್ಕೆ ಅಪಚಾರ ಅಲ್ವಾ ಅಂತ ನಾನು ಅವ್ರನ್ನ ಕೇಳಿದ್ದೀನಿ. ಮಡೆ ಸ್ನಾನ ಅನ್ನುವಂಥ ಆಚರಣೆ ಅನ್ನುವಂಥದ್ದು ಒಂದು ನಂಬಿಕೆ ಅಲ್ಲ, ಕೆಟ್ಟ ನಂಬಿಕೆ. ಆ ಕೆಟ್ಟ ನಂಬಿಕೆಯ ಊರುಗೋಲಿನ ಮೇಲೆ ಸಮಾಜ ಇವತ್ತು ನಿಂತಿದೆ. ಬಹಳಷ್ಟು ಜನ ಅದನ್ನ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಆ ಊರುಗೋಲನ್ನ ಕಸಿದುಕೊಳ್ಳುವ ಸಂದರ್ಭದಲ್ಲಿ ಜನಗಳಿಗೆ ಏನಾದರೂ ಕೊಡಬೇಕಲ್ವಾ? ಕೆಟ್ಟ ನಂಬಿಕೆಯೇ ಊರುಗೋಲಾಗಬೇಕಾ? ಯಾಕೆ ಒಳ್ಳೆ ನಂಬಿಕೆಯನ್ನು ಕೊಡಬೇಕಾದ್ರೆ ಏನಾದರೂ ಕೊಡಬೇಕು ಅಲ್ವಾ? ನಮ್ಮ ಜನ ಸಾವಿರಾರು ವರ್ಷಗಳಿಂದ ಈಗ ಉರುಳು ಸೇವೆ ಮಾಡ್ತಿದಾರಲ್ಲ, ಅದು ಸಾಲ್ದ? ಅದು ಎಂಜಲ್ ಮೇಲೆ ಉರುಳಿಸ್ಬೇಕಾ? ದನ ತಿಂದಿರೋ ಇದ್ರ ಮೇಲೆ ಉರುಳಿಸ್ಬೇಕಾ? ಇವತ್ತು ಎಂಜಲೆಲೆ ಮೇಲೆ ಉರುಳಿಸ್ತೀರಿ, ನಾಳೆ ಮಲದ ಮೇಲೂ ಉರುಳಿಸ್ತೀರಿ. ಅಲ್ಲ, ಉರುಳು ಸೇವೆ ಇದೆಯಲ್ಲ, ಉರುಳು ಸೇವೆ ಇದೆಯಲ್ಲ. ಕುಕ್ಕೆ ಸುಬ್ರಹ್ಮಣ್ಯದಂತ ಕ್ಷೇತ್ರದಲ್ಲಿ ಆಚರಣೆಯಲ್ಲಿರುವಂತಹ ಒಂದು ನಂಬಿಕೆಯನ್ನ ಏಕಾಏಕಿ ನಿಲ್ಲಿಸುವುದು ಒಳ್ಳೆಯದು, ಅಥವಾ ಎಡೆ ಸ್ನಾನದಂತದನ್ನ ಮಾಡಿ ಜನರಲ್ಲಿ ಬದಲಾವಣೆ ತರುವಂತದ್ದು ಒಳ್ಳೆಯದು? ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ಅನ್ನೋ ಒಂದೇ ಪ್ರಶ್ನೆ ಅಲ್ಲ, ಸುಬ್ರಹ್ಮಣ್ಯ ದೇವಾಲಯಗಳು ಇರುವ ಸುಮಾರು 64 ಕಡೆಗಳಲ್ಲೂ ಆ ಪದ್ಧತಿ ನಡೀತಾ ಇದೆಯಂತೆ. ಇದು ಏಕಾಏಕಿ ಪ್ರಶ್ನೆ ಅಲ್ಲ. ಹಾಗಾದ್ರೆ ಹಿಂದೆ ಸತಿಸಹಗಮನ ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ರು, ಸರ್ಕಾರ ಅದನ್ನ ನಿಲ್ಲಿಸಲಿಲ್ವಾ? ಲಕ್ಷಾಂತರ ಜೀವಿಗಳು ಅವರ ಜೀವ ಉಳಿಸಲಿಲ್ವಾ? ಅಂದ್ರೆ ಅಲ್ಲಿ ಒತ್ತಾಯ ಇತ್ತು,
ಅಪಾಯ ಇತ್ತು, ಇಲ್ಲಿ ಒತ್ತಾಯ ಇಲ್ಲ, ಅಪಾಯ ಇಲ್ಲ. ಅಪಾಯ ಅಲ್ಲ, ಅದಕ್ಕೆ ಇದು ಮಾನಸಿಕ ದಾಸ್ಯ, ಇದು ಮನುಷ್ಯತ್ವವನ್ನೇ ಹರಣ ಮಾಡ್ತಕ್ಕಂಥದ್ದು, ಮಾನವ ಘನತೆಯನ್ನೇ ತುಚ್ಛೀಕರಿಸ್ತಕ್ಕಂಥದ್ದು, ನೀವು ಮನುಷ್ಯರೇ ಅಲ್ಲ ಅಂತ ಹೇಳ್ತಕ್ಕಂಥದ್ದು, ಅದಕ್ಕಿಂತ ದೊಡ್ಡ ವಿಷ ಇದು, ಸಾಂಸ್ಕೃತಿಕ ಅಪಾಯ ಇದು. ಅಲ್ಲ, ಮನುಷ್ಯರನ್ನ ಈ ಕಾಲದಲ್ಲಿ ಎಂಜಲ್ ಎಲೆ ಮೇಲೆ ಉರುಳಿಸೋದು ಯಾವ ನ್ಯಾಯ? ಎಷ್ಟೊಂದು ಧಾರ್ಮಿಕ ಅದಕ್ಕೆ ದೇವರ ಎಲೆಯ ಮೇಲೆ ಮಾಡ್ಲಿ, ನಂಬಿಕೆಯನ್ನ ಏಕಾಏಕಿ ಬಿಟ್ಟು ಹೋಗೋದಕ್ಕಿಂತ ಅದರ ಬದಲಾಗಿ ಪರ್ಯಾಯ ಒಂದು ವ್ಯವಸ್ಥೆ ಮಾಡಿಕೊಡೋ ಪರ್ಯಾಯ ಮೊದಲೇ ಇವೆ. ವಿರೋಧ ಮಾಡಿದ್ರಿ ಅದಕ್ಕೆ? ನಾನು ಹೇಳಿದ್ನಲ್ಲ, ಉರುಳು ಸೇವೆ ಇದೆ, ಅಷ್ಟೇ ಮಾಡಿ ಸಾಕು. ಅಥವಾ ಯಾರು ಉರುಳು ಸೇವೆ ಮಾಡಿ ಬಂದವರಿಗೆ ದೇವರ ವಿಶೇಷ ಪ್ರಸಾದ ಕೊಟ್ಟು ಊಟಕ್ಕೆ ನೀಡಿ, ನೆಲದ ಮೇಲೆ ಅನ್ನ ಚೆಲ್ಲಿ ಇವರು ಊಟ ಮಾಡಿಬಿಟ್ಟು ಎಂಜಲ ಮೇಲೆ ಯಾಕೆ ಉರುಳಿಸ್ತೀರಾ? ಅದೊಂದು ಹರಕೆನೂ ಅಲ್ಲ, ಸೇವೆನೂ ಅಲ್ಲ, ಅದೊಂದು ಅಮಾನವೀಯವಾದ ಏನು ಹೇಸಿಗೆ ತರುವ ಆಚರಣೆ. ಅದು ಯಾವ ಕ್ಷೇತ್ರಕ್ಕೂ ಅದಕ್ಕೆ ಹೆಸರು ತರಲ್ಲ, ಆ ದೇವರಿಗೂ ಕೂಡ ಅದು ಕಳಂಕ ಬರುತ್ತೆ ಅಂಥ ಆಚರಣೆಗಳಿಂದ. ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಕ್ಕಂಥದ್ದು, ಅದರಿಂದ ನಮ್ಮ ಜನಗಳನ್ನು ಬಿಡುಗಡೆ ಮಾಡಿ ಒಳ್ಳೆ ಆಚರಣೆಗಳು ಉಳಿಸ್ಕೊಳ್ಳಿ, ಇಂಥ ಕೆಟ್ಟ ಆಚರಣೆಗಳು ಬೇಡ ಅಂತ ನಾವು ಹೇಳ್ತಾನೆ ಇದ್ದೀವಿ. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಏನು ಮಾಡ್ಲಿಕ್ಕೆ? ಉಡುಪಿ ಮಠದ ಭಕ್ತಾದಿಗಳದ್ದು ಒಂದು ದೊಡ್ಡ ತಕರಾರಿದೆ ತಮ್ಮ ಬಗ್ಗೆ. ಪಂಕ್ತಿ ಭೇದ ಇಡೀ ರಾಜ್ಯದ ಹೆಚ್ಚಿನ ಕಡೆಯಲ್ಲಿ ಆಚರಣೆಯಲ್ಲಿದೆ, ಆದರೆ ಅವರು ಕೇವಲ ಉಡುಪಿ ಮಠವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಾಗಿ ಉಡುಪಿಯ ಕೃಷ್ಣ ಮಠವನ್ನೇ ಟಾರ್ಗೆಟ್ ಮಾಡ್ತಾರೆ? ಈಗ ಸಾಮಾನ್ಯವಾಗಿ ಇಲ್ಲ, ಅದು ಒಂದು ತಪ್ಪು ಕಲ್ಪನೆಯೇ. ನಾವು ಎಲ್ಲ ಕಡೆಯೂ ಇರುವ ಪಂಕ್ತಿ ಭೇದವನ್ನು ವಿರೋಧ ಮಾಡ್ತಿದ್ದೀವಿ, ಅಷ್ಟೇ ಅಲ್ಲ. ಪ್ರಿಫರೆನ್ಸ್ ಜಾಸ್ತಿ ಇರುವಂತದ್ದು ಉಡುಪಿ ಮಠದ ಮೇಲೆ. ನಿಮ್ಮ ಮಾಧ್ಯಮಗಳೆಲ್ಲ ಅವ್ರ ಪರವಾಗಿ ಇದ್ದಾವೆ, ಅವರೇ ಅದನ್ನ ಹೆಚ್ಚು ಘೋಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನೇನು ಮಾಡ್ಲಿಕ್ಕಾಗುತ್ತೆ ಹೇಳಿ? ಈಗ ಪಂಕ್ತಿ ಭೇದ ಎಲ್ಲ ಧರ್ಮಗಳಲ್ಲೂ ಇದೆ ಅಂತ ನಾನು ಹೇಳಿದ್ದೀನಿ. ಸ್ವತಃ ವೀರಶೈವರ ಮಠಗಳಲ್ಲೂ ಪಂಕ್ತಿ ಭೇದ ಇದೆ ಕೆಲವು ಮಠಗಳಲ್ಲಿ ಅಂತ ನಾನೇ ಅದನ್ನು ಪೇಜಾವರ ಶ್ರೀಗಳ ಎದುರುಗಡೆನೆ ಅದನ್ನು ಹೇಳಿದ್ದೀನಿ. ಪಂಕ್ತಿ ಭೇದ ಎಲ್ಲೇ ಆಗಲಿ, ಮನುಷ್ಯರನ್ನು ಒಂದು ಕಡೆ ಕುಳ್ಳಿರಿಸಿ ಊಟ ಹಾಕ್ಲಿಕ್ಕೆ ಆಗದ ನೀವು ಧರ್ಮ ಬೋಧನೆ ಏನು ಮಾಡ್ತೀರಿ ಅಂತ ನಾನು ಕೇಳಿದ್ದೀನಿ. ಹಾಗಾಗಿ ನಾನು ಹೇಳೋದು, ನೀವು ವರ್ಣ, ಜಾತಿ, ಲಿಂಗ ತಾರತಮ್ಯಗಳ ಮೇಲೆ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಭೇದ ಮಾಡಬೇಡಿ, ಎಲ್ಲರನ್ನು ಸಮಾನವಾಗಿ ಕಾಣಿ. ಇದು ನಿಜವಾದ ಧರ್ಮ. ಇದು ಅವ್ರವ್ರ ಮನೆಗಳಲ್ಲಿ ಏನು ಮಾಡ್ಕೋತಾರೋ ಮಾಡ್ಕೊಳ್ಳಿ, ಅವ್ರ ಇಚ್ಛೆಗೆ ಬಿಟ್ಟಿದ್ದು. ಆದರೆ ಪುಣ್ಯಕ್ಷೇತ್ರಗಳಲ್ಲಿ, ಧಾರ್ಮಿಕ ಸ್ಥಳಗಳಲ್ಲಿ ನಾವು ಜನಗಳ ನಡುವೆ ಭೇದ ಮಾಡೋದು ಬೇಡ. ಈ ವರ್ಣ ಪದ್ಧತಿ, ಜಾತಿ ವ್ಯವಸ್ಥೆನ, ಲಿಂಗ ತಾರತಮ್ಯನ ತರೋದು ಬೇಡ. ದೇವರ ಮುಂದೆ ಎಲ್ಲರೂ ಸಮಾನರು, ಎಲ್ಲ ಭಕ್ತರು ಸಮಾನರು ಅನ್ನೋದು ನನ್ನ ದೃಷ್ಟಿ. ಅದು ಬಿಟ್ಟು ನಾನು ಯಾವುದೋ ಒಂದು ಮಠ ಟಾರ್ಗೆಟ್ ಮಾಡ್ಕೋತೀನಿ, ಮತ್ತೊಂದು ಮಾಡ್ಕೋತೀನಿ ಅನ್ನೋ ಪ್ರಶ್ನೆ ಅಲ್ಲ ಇದು. ಅಂದ್ರೆ ಕೃಷ್ಣ ಮಠದ ಭಕ್ತಾದಿಗಳನ್ನ ಕೇಳಿದ್ರೆ ಒಂದು ವಾದವನ್ನ ಮುಂದಿಡ್ತಾರೆ. ನಾವು 74 ಟ್ರಸ್ಟ್ಗಳ ಇದೆ ನಮ್ಮಲ್ಲಿ, ನಾವು ಸಮಾಜ ಸೇವೆ ಮಾಡ್ತಾ ಇದ್ದೇವೆ, ನಮ್ಮ ಬಗ್ಗೆ ಆರೋಪ ಮಾಡುವಂಥ ಸ್ವಾಮಿಗಳು ವೀರಭದ್ರ ಸ್ವಾಮಿಗಳಲ್ಲಿ ಕೇಳಿ ಅವರು ಏನು ಮಾಡಿದ್ದಾರೆ ಸಮಾಜಕ್ಕೆ, ಏನು ಅವರದ್ದು ಕಾಂಟ್ರಿಬ್ಯೂಷನ್ ಏನು ಅಂತ ಪ್ರಶ್ನೆ ಕೇಳ್ತಾರೆ. ಉತ್ತರ ಕೊಡ್ತೀರಾ ಸ್ವಾಮೀಜಿ? 1000 ಉತ್ತರ ಕೊಡ್ತೀನಿ ಅದಕ್ಕೆಲ್ಲ. ಈಗ ಸಮಾಜ ಸೇವೆ ನಾನಾ ಥರ. ಹಣ ಇದ್ದವರು ಹಣದ ಮೂಲಕ ಅವ್ರು ಸೇವೆ ಮಾಡ್ತಾರೆ, ವಿದ್ಯೆ ಇದ್ದವನು ವಿದ್ಯೆಯ ಮೂಲಕ ಮಾಡ್ತಾನೆ, ಹಾಗೆ ಅಧಿಕಾರ ಇದ್ದವರು ಅಧಿಕಾರದ ಮೂಲಕ ಮಾಡ್ತಾರೆ. ಅವರವರ ಕ್ಷೇತ್ರದಲ್ಲಿ ಅವರವರು ಮಾಡುವ ಸೇವೆ ಅದು ಸ್ವೀಕಾರಾರ್ಹ, ಗೌರವಾರ್ಹ. ಎಲ್ಲರೂ ಒಂದೇ ತೆರನಾದ ಕೆಲಸಗಳನ್ನು ಮಾಡಬೇಕಾಗಿಲ್ಲ. ನಮ್ಮ ಮಿತಿಯ ಒಳಗಡೆ ನಾವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಿದ್ದೀವಿ, ನೂರಾರು ಮಕ್ಕಳಿಗೆ ಅನ್ನ ನೀಡ್ತಿದ್ದೀವಿ, ವೃದ್ಧಾಶ್ರಮ, ಅನಾಥಾಶ್ರಮಗಳನ್ನು ನಡೆಸ್ತಿದ್ದೀವಿ. ಹಾಗೆಯೇ ಸಾಹಿತ್ಯಿಕವಾಗಿ ನೂರಾರು ಗ್ರಂಥಗಳನ್ನು ಪ್ರಕಟ ಮಾಡಿ ಅಲ್ಲಿ ಜ್ಞಾನದಾಸೋಹ ಮಾಡ್ತಿದ್ದೀವಿ. ಆಮೇಲೆ ನಾಡಿನ ಎಲ್ಲ ಜನಪರವಾದ ಚಳುವಳಿಗಳು, ಹೋರಾಟಗಳಲ್ಲಿ ಪಾಲ್ಗೊಂಡು ಸಮಾಜವನ್ನು ಜಾಗೃತಿಸ್ತಿದ್ದೀವಿ. ನೈತಿಕವಾಗಿ ಬೆಂಬಲ ಕೊಡೋದ್ರ ಮೂಲಕ ಒಂದು ಮಾನವೀಯ ಸಮಾಜ, ಸಮಾಜದ ಕನಸುಗಳನ್ನು ಬಿತ್ತುತ್ತಾ ಇದ್ದೀವಿ. ನನ್ನ ಮನುಷ್ಯ ಮಿತಿಯಲ್ಲಿ ನಾನು ಏನೇನು ಮಾಡಬಹುದು ನಾನು ಮಾಡ್ತಾ ಇದ್ದೀನಿ. ನನ್ನದನ್ನೇ ನೀವು ಮಾಡಿ ಅಂತ ನಾನು ಇನ್ನೊಬ್ಬರಿಗೆ ಹೇಳೋದು ತಪ್ಪು. ಹಾಗೆ ಅವರು ನಮ್ಮದನ್ನೇ ನೀವು ಮಾಡಿದರೆ ನೀವು ಮಾಡ್ತಾ ಇರೋದು ಶ್ರೇಷ್ಠ ಅಂತ ಅವ್ರು ಹೇಳೋದು ಕೂಡ ತಪ್ಪಾಗ್ತದೆ. ಎಸ್ ಸ್ವಾಮೀಜಿ ಅವರು, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾನೆ, ಅದಕ್ಕಿಂತ ಮೊದಲು ಒಂದು ಬ್ರೇಕನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲೊಂದು ಬ್ರೇಕನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.